ಸೊಲ್ಮಿಲು ನಮ್ಮ ಕುಡ್ಲ ತುಳುವಾರ್ತಿಲು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರ್ನ ಜನ್ಮದಿನನು ವರ್ಷಲ ಸೆಪ್ಟೆಂಬರ್ 15ಕ್ಕೆ ಇಂಜಿನಿಯರ್ಲಿನ ದಿನ ಆದ ಆಚರಣೆ ಮಲ್ತದಂಡು. ಈ ಸರ್ತಿ 124ನೇ ವರ್ಷದ ಜನ್ಮದಿನ ಆಚರಣೆ ನಡೆದು ಪುತ್ತೂರುಡು ಜಾಥಾ ಬೊಕ ಇಂಜಿನಿಯರ್ಲೆಗ್ ಮರ್ಯಾದೆ ಲೇಸಿ ನಡಪಾದಿತ್ತೇರು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯರ್ನ ಜನ್ಮದಿನನು ಇಂಜಿನಿಯರ್ಲಿನ ದಿನ ಆದ ಆಚರಣೆ ಮಲ್ತದಂಡು. ಈ ಸರ್ತಿ 124ನೇ ವರ್ಷದ ಆಚರಣೆ ನಡೆತದಂಡು ಪುತ್ತೂರದ ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಕೇಂದ್ರದ ನಿಲ್ಲಿಟ್ಟು ಪುತ್ತೂರು ನಗರಡು ವ್ಯಾಕತನ್ ಬುಕ ದರ್ಬೆ ಅಶ್ವಿನಿ ಹಾಲ್ಡ್ ಇಂಜಿನಿಯರ್ಲಿಗೆ ವಿಶೇಷ ಮರ್ಯಾದೆ ಮಲ್ಪುನ ಕಾರ್ಯಕ್ರಮ ಆಚರಣೆ ಮಲ್ತಿದ್ದೇರು. ಶಾಸಕರು ಅಶೋಕ್ ಕುಮಾರ್ ರೈ ಕಾರ್ಯಕ್ರಮ ಉದಿಪನ ಮಲ್ತದೆ ಎಡ್ಡೆಪ್ಪು ಬಯಕಿರು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಪುತ್ತೂರು ಕಟ್ವಣ ಅಡಿಜಾಗಿ ಕೊರ್ನ ಭಿನ್ನೈಪು ಬಗೆಟ್ ಶಾಸಕರ ಅಭಿಪ್ರಾಯ ತಿಳಿಪಾಯರು. ಸಹಾಯಕ ಕಮಿಷನರ್ ಜುಬಿನ್ ಮೊಹಪಾತ್ರ ಕಾರ್ಯಕ್ರಮ ಉದ್ದೇಶಿಸಿದ ಪಾತಿರಿಯರು ಹಿರಿಯ ಇಂಜಿನಿಯರ್ ವೇಣುಗೋಪಾಲ ಶೆನೇರಿಗೆ ಜೀವಮಾನ ಪ್ರಶಸ್ತಿ ಕೊರದು ಮರ್ಯಾದೆ ಮಲ್ತೇರು. ಬೊಕ್ಕುರಿ ಹಿರಿಯ ಇಂಜಿನಿಯರ್ ನಾರಾಯಣ ಮಯ್ಯರಿಗೆ ಅರಣ ಇಲ್ಲಡು ಸಮ್ಮಾನದ ಮರ್ಯಾದೆ ಮಲ್ತಲೆ ಶಿವರಾಮ್ ಎಂಎಸ್ ಸಮ್ಮಾನದ ಮರ್ಯಾದೆ ಪಡೆಯಿನಕ್ಲಿನ ಪೊಲಬ್ ಮಲ್ತುಗುರಿಯರು ವೇಣುಗೋಪಾಲ ಶೆನೆ ಪಾತಿರಿದು ಸಂಘಟನೆಗೆ ಸೊಲ್ಮೆಸಂದಾರು. ಒಡಿಪುದ ಗ್ರಾಮೀಣ ಅಭಿವೃದ್ಧಿ ಪರಪನ ನೀರು ನೈರ್ಮಲ್ಯ ಇಲಾಖೆದ ಸಹಾಯಕ ನಿರ್ದೇಶಕಿ ಪುತ್ತೂರದ ಶರಣ್ಯ ಬಂಟ್ವಾಳ ಲೋಕೋಪಯೋಗಿ ಇಲಾಖೆದ ಜೂನಿಯರ್ ಇಂಜಿನಿಯರ್ ರಶೀದ್ ಪುತ್ತೂರು ಸಂಘದ ಸದಸ್ಯತ್ವ ಪಡೆಯಿನ ಲೆಕ್ಕಳು ಅಕ್ಲಿಗೆ ಮರ್ಯಾದೆ ಮಲ್ತೇರು. ಸಂಘದ ಪುತ್ತೂರು ಕೇಂದ್ರ ಸಮಿತಿ ಗುರುಕಾರ್ಯರು ಪ್ರಮೋದ್ ಕುಮಾರ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ರಾಷ್ಟ್ರೀಯ ದುಂಬುದ ಕಾರ್ಯಂತಿರು ವಿಜಯ ವಿಷ್ಣುಮಯ್ಯ, ಸಂಘದ ಕಾರ್ಯಂತಿರು ವಿನೋದ್ ಕುಮಾರ್, ಪಣವಾಧಿಕಾರಿ ಚೇತನ್, ಪುತ್ತೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಕಾರ್ಯಂತಿರು ಅಭಿಲಾಷ್ ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಪ್ರೊಫೆಷನಲಿಸಮ್ ಭಾರಿ ಕಡಿಮೆ. ಇನ್ನೂ ಇದಕ್ಕೆ ಒಳ್ಳೆ ಡೆಪ್ತ್ ಇದೆ, ಒಳ್ಳೆಯ ಭವಿಷ್ಯ ಇದೆ. ಅದನ್ನು ಬಳಸ್ಕೊಳ್ಳುವಂಥದ್ದು ಆಗಬೇಕು. ಈಗ ಸ್ಲೋಲಿ ಇಟ್ ಈಸ್ ಕನ್ವರ್ಟಿಂಗ್. ಈಗ ಆಗಿದೆ, ಜನರಿಗೆ ಮನೆ ಕಟ್ಟಬೇಕಿದ್ರೆ ಒಳ್ಳೆ ಇಂಜಿನಿಯರ್ ಬೇಕು, ಡಿಸೈನ್ ಮಾಡುವಂಥದ್ದು ಆಗಬೇಕು, ಒಳ್ಳೆ ರೀತಿಯಲ್ಲಿ ಮೂಡಿ ಬರಬೇಕು ಅನ್ನೋ ಕಲ್ಪನೆಗಳು ಈಗ ಜನರಲ್ಲಿ ಬರ್ತಾ ಇದೆ. ಅದನ್ನು ಬೆಳೆಸುವಂಥದ್ದು ಆಗಬೇಕಿದ್ರೆ ಸರ್ಕಾರ ಅದಕ್ಕೆ ಒಂದು ಕಾನೂನನ್ನು ತರಬೇಕು. ಇಲ್ಲಾಂತಂದ್ರೆ ಅದು ಇದೇ ರೀತಿ ಕಟ್ತಾ ಹೋಗ್ತಾರೆ. ಈಗ ಇಂಟೀರಿಯರ್ ಡಿಸೈನ್ ಮಾಡ್ತಾರೆ, ಈಗ ಕಟ್ಟಿ ಹಾಗೆ ಕಟ್ಟಿ ಅದರಲ್ಲಿ ಏನಿಲ್ಲ. ಈಗ ಸರ್ಕಾರ ಯಾವತ್ತು ಈ ಕಾನೂನನ್ನು ತಂದಿದೆ, ಇನ್ನು ದೇರ್ ಶುಡ್ ಬಿ ಒನ್ ಸಿಗ್ನೇಚರ್ ಆಫ್ ಸಿವಿಲ್ ಇಂಜಿನಿಯರ್. ಸೊ ಯು ವಿಲ್ ಬಿ ಇನ್ವಾಲ್ವ್ ಫಾರ್ ಎವ್ರಿಥಿಂಗ್. ಇಲ್ಲಾಂತಂದ್ರೆ ನಿಮಗೆ ನಗರಸಭೆಯಲ್ಲಿ ಲೈಸೆನ್ಸ್ ಸಿಗುವುದಿಲ್ಲ, ಪಂಚಾಯತಲ್ಲೂ ಕೂಡ ಕೊಡೋದಾಗೆ ಮಾಡಬೇಕು. ಆ ರೀತಿ ಮಾಡಿದರೆ ಈ ಪ್ರೊಫೆಷನಲಿಸಮ್ ಒಂದು ಕಡೆ ಆದರೆ ಇನ್ನೊಂದು ಕಡೆ ಡೆವಲಪ್ಮೆಂಟ್ಗೆ ಅದು ಪೂರಕವಾಗಿ ಕೆಲಸ ಮಾಡುವಂಥದ್ದನ್ನು ಆಗ್ತದೆ. ನಮ್ಮ ಇಡೀ ಪ್ರಪಂಚದಲ್ಲಿ ಬ್ಯಾಂಗ್ಳೂರ್ ಸಿಟಿ, ನಮ್ಮ ಕರ್ನಾಟಕ ಬ್ಯಾಂಗ್ಳೂರ್ ಸಿಟಿ ಒಂದು ಸ್ಟಾರ್ಟ್ಅಪ್ ಕ್ಯಾಪಿಟಲ್ ಅಂತ ಹೆಸರು ಹೊಂದಿದೆ. ಇಟ್ ಇಸ್ ಅಗೇನ್ ಬಿಕಾಸ್ ಆಫ್ ಇಂಜಿನಿಯರ್ಸ್. ನಾವು ಈಗ ಯಾರ್ಯಾರು ಬ್ಯಾಂಗ್ಳೂರ್ ಹೋಗಿ ಬರ್ತೀರಿ, ಬ್ಯಾಂಗ್ಳೂರಲ್ಲಿ ನೋಡಿರ್ಬೋದು, ಓಲಾ ಇದೆ, ಉಬರ್ ಇದೆ. ಮೊದಲೇ ಎಲ್ಲ ನಾನೇ ಕೂಡ ಚಿಕ್ಕಿದ್ದಾಗ, ಈಗ ತುಂಬ ಏಜ್ ಆಗಿದೆ ಅನಿಸುತ್ತೆ, ಅದೆಲ್ಲ ಬರ್ತಿದೆ. ನಾನು ಚಿಕ್ಕಿದ್ದಾಗ ಒಂದು ಟ್ಯಾಕ್ಸಿ ಹ್ಯಾಂಗ್ ಮಾಡಲಿಕ್ಕೆ ಬಹಳ ಕಷ್ಟ ಇತ್ತು, ಹೌದಲ್ವಾ? ಎಲ್ಲರೂ ನೋಡಿರ್ಬೋದು. ಒಂದು 2000-3000 ರೂಪೀಸ್ ಆವಾಗ ಟೈಮಲ್ಲಿ ಕೊಟ್ಟರೆ ಕೂಡ ಗಾಡಿ ಸಿಗ್ತಾ ಇರಲಿಲ್ಲ. ಈಗ ನಾವು ಒಂದು ಮೊಬೈಲಲ್ಲಿ ಆ್ಯಪ್ ಡೌನ್ಲೋಡ್ ಮಾಡಿ ಬುಕ್ ಮಾಡಿದ್ರೆ ಒಂದು 100 ರೂಪಾಯಿ 200 ರೂಪಾಯಿಗೆ ಒಂದು ಆಟೋ ಸಿಗುತ್ತೆ. ಬೈಕ್ ಸಿಗ್ತಾ ಇದೆ ಬ್ಯಾಂಗ್ಳೂರಲ್ಲಿ. ಬೈಕ್ ತೊಗೊಂಡು ಬರ್ತಾರೆ, ನಿಮಗೆ ಕರ್ಕೊಂಡು ಹೋಗ್ತಾರೆ. ಸೊ ಹೂ ಹ್ಯಾಸ್ ಮೇಡ್ ಇಟ್ ಪಾಸಿಬಲ್? ಈಗೇನು ಇಂಜಿನಿಯರ್ಸ್. ಸೊ ಅದಕ್ಕೆ ನಮ್ಮ ಡೈರೆಕ್ಟರ್ ಸಾಹೇಬರು ಹೇಳಿದ್ರು, ಮತ್ತು ನಾನು ಅಲ್ಲಿಂದ ಶುರು ಮಾಡಿದೆ. ಇಂಜಿನಿಯರ್ಸ್ ಆರ್ ದೋಸ್ ಹೂ ಗಿವ್ ಶೇಪ್ ಟು ಹ್ಯೂಮನ್ ಡ್ರೀಮ್ಸ್. ನಮ್ಮ ಕನಸುಗಳಿಗೆ ಆಕಾರ ಕೊಡುವವರು ಇಂಜಿನಿಯರ್ಸ್. ಅದನ್ನು ನಾನು ಮರೆತಬಾರದು. ಅಂಗರ ಬೈಯಗ್ ಕೋಳೂರು ಪರಸಂಕದ ಮಿತ್ತು ಸ್ಕೂಟರ್ಗೆ ಕಂಟೈನರ್ ಲಾರಿ ಎಡ್ತದ್ದು ಲಾವಣ್ಯ ಪನ್ಪುನ ಪುಂಜೋರ್ತಿ ತೀರ್ನ ಬೇಜಾರದ ಸಂಗತಿ ನಡೆತದಂಡೆ. ಅರೆಗೆ 27 ವರ್ಷ ಪ್ರಾಯ ಆದಿತ್ತಂಡೆ. ಲಾವಣ್ಯ ಪನ್ಪುನ 27 ವರ್ಷ ಪ್ರಾಯದ ಜವಂದಿ ಕಂಡನಿ ಶಕಿಲ್ ಸುವರ್ಣ ಪನ್ಪುನರ್ನ ಒಟ್ಟುಗು ಪಣಂಬೂರ್ದು ಕಾವೂರ್ಗು ಪೋಂದು ಪುನಗ ಅಕ್ಲು ಪೋಂದಿತ್ತಿನ ಸ್ಕೂಟರ್ಗೆ ಕಂಟೈನರ್ ಲಾರಿ ಗುದ್ದುತುಂಡು. ಅಂಗರ ಬೈಯಗ್ ಕೋಳೂರು ಪೊಸ ಸಂಕೊಡು ಈ ಸಂಗತಿ ನಡೆತದಂಡೆ. ಪಿರವಡ್ದು ಬತ್ತನ ಲಾರಿ ಸ್ಕೂಟರ್ನ ಬೆರಿ ಪತ್ತದು ದುಂಬು ಪೋಯರತುದು ಒರೋಡ್ದೊರನೆ ದೆತ್ತ ಮೈಕ್ ಪೋದು ಸ್ಕೂಟರ್ಗೆ ಗುದ್ದುದಂಡು. ಅಪಗ ಇರುವೆರ್ಲ ಸ್ಕೂಟರ್ ತಿರ್ತು ಬುಡ್ದೇರು. ಲಾರಿದ ದೆತ್ತ ಮೈತ ಪಿರವದ ಚಕ್ರ ಲಾವಣ್ಯರ್ನ ತರೆತ ಮಿತ್ತಿಡೇ ಪೋದು ಆರ ಜಾಗಿಡಿ ಜೀವ ಕಳವೆನ್ನ ಬೇಜಾರದ ಸಂಗತಿ ನಡೆತದೆ. ಅರನ ಕಂಡನಿ ಶಕಿಲ್ ಸುವರ್ಣರಿಗೆ ಎಲ್ಲಿಯ ಮಟ್ಟದ ಪೆಟ್ಟಾತನೆಂದು ನಗರ ಪೊಲೀಸ್ ಕಮಿಷನರ್ ಮಾಹಿತಿ ಕೊಡ್ತೇರು. ಕಂಟೈನರ್ ಲಾರಿ ಡ್ರೈವರ್ ಮಿತ್ ಪೊಲೀಸರು ಗುಮನ ಕೊರಂದ ಜೀವ ನಷ್ಟ ಉಂಡು ಮಂತನ ಕೇಸ್ ಪಾಡ್ದೇರು. ಕುಡ್ಲದ ವಿಶೇಷ ಪಣ ವಲಯಡು JBFPL ಕಂಪನಿ ಶುರು ಮಲ್ಪೆರೆ ಜಾಗಿ ಬುಡ್ದು ಕೊಡ್ದು ಭೂಮಿ ಕಳೆವನ್ನ ಕುಟುಂಬದ ಕ್ಲೆಡೆ 115 ಜನಕ್ಕೂ GMPL ಕಂಪನಿಲೆಡು ಬೇರೆ ದುಂಬರಿಪೆರೆ ಕೇಂದ್ರ ಪೆಟ್ರೋಲಿಯಂ ಮಂತ್ರಾಲಯದ ಸೂಚನೆದ ಮಿತ್ ಗೇರ್ ಇಂಡಿಯಾ ಕಂಪನಿ ಒಪ್ಪಿಗೆ ಕೊಡ್ತಂಡು.
ಕುಡ್ಲದ ವಿಶೇಷ ಪನವಲಯಡು JBFPL ಕಂಪನಿ ಶುರು ಮಲ್ಪೆರೆ ಜಾಗೆ ಬುಡ್ದು ಕೊರ್ದು ಭೂಮಿ ಕಳೆವಣ್ಣ ಕುಟುಂಬದ ಕ್ಲೇಡು 115 ಜನಕ್ಕೂ GMPL ಕಂಪನಿಡು ಬೇಲೆ ದುಂಬರಿಪೆರೆ ಕೇಂದ್ರ ಪೆಟ್ರೋಲಿಯಂ ಮಂತ್ರಾಲಯದ ಸೂಚನೆದ ಮಿತ್ತು ಗೇಲ್ ಇಂಡಿಯಾ ಕಂಪನಿ ಒಪ್ಪಿಗೆ ಕೊಡ್ತುಂಡು. ಇಂಚ ಒಪ್ಪಿಗೆ ಕೊರ್ನೆಡ್ದವರ JBF-PDF ಬೇಲೆದಕ್ಕಿನ ಭಾರಿ ಕಾಲದ ಬೇಡಿಕೆ ಕೈ ಸೇರಿದಂಡು. ಈ ಬಗೆಟ್ ಸಹಾಯ ಸಹಕಾರ ಕೊರ್ನ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಮೇರೆಗೆ SEZ ನಿಲೆ ಕಳೆವಣ್ಣಕ್ಲು ಮೆಚ್ಚುಗೆ ತೆರಿಪಾದ ಸೊಲ್ಮೆ ಸಂದಾದೀರು. ಸಂಸದೆ ಋತುವಿನ ಸಂತ್ರಸ್ತೆಯರ್ನ ಕೂಟ ತನ್ಕುಲೆಗೆ ಜೀವನ ಮಲ್ತ ಕೊರ್ನ ಬಗೆಟ್ ಖುಷಿ ತೋಜದು ಲೋಕಸಭಾ ಸದಸ್ಯರನ್ನ ಕಾರ್ಯಗೂ ಮೆಚ್ಚುಗೆ ತೆರಿಪಾದಿರು. ಮುಲ್ಕಿ ಬೆದ್ರ ಕ್ಷೇತ್ರದ BJP ರೈತ ಮೋರ್ಚಾ ಗುರುಕಾರ್ಯರು ರಾಜೇಶ್ ಅಮೀನ್, ಬಜಪೆ ಮಹಾಶಕ್ತಿ ಕೇಂದ್ರದ ಗುರುಕಾರ್ಯರು ವಿಜಯಕುಮಾರ್, ಭೂ ನ್ಯಾಯ ಮಂಡಳಿ ಸದಸ್ಯರು ಜಯಂತ್ ತೋಕೂರು, ದುಂಬುದ ಜಿಲ್ಲಾ ಪಂಚಾಯತ್ ಒತ್ತು ಗುರುಕಾರ್ಯರು ರಿತೇಶ್ ಶೆಟ್ಟಿ ಬೊಕ ಲೋಕೇಶ್ ಪೂಜಾರಿ ಬಜಪೆ, ಮಹೇಶ್ ತುಪ್ಪೆಕಲ್, ವಿಶ್ವಶೆಟ್ಟಿ ಕಜೆ ಇಂಚ ನಾಯಕರು ಈ ಪುರ್ತುಡಿತ್ತೇರು. ನಮ್ಮ ಊಟಕ್ಕೆ ಕೆಲಸ ಬೋದು ನಮ್ಮ ಸಂಸದರನ್ನೇ ರಾಜಕೀಯ ಮಂತ್ರು ಕುಳ್ಳುನ ಬರ್ಚಿದವ ರಾಜಕೀಯ ಮಂತ್ರುನ ಬರ್ಚಿ ಮಾತ್ರ ಒಟ್ಟು ನಮ್ಮ ನಿರ್ವಸಿತರಿಗೆ ಬೇರೆ ಅವರು ಇಂಚಿತ್ತಿನ ಕೆಲಸ ಮಂದಿರ ಅಂಚಿತ್ತಿನ ಸಂಸದರಿಗೆ ಖಂಡಿತವಾದ ಇನಿ ಎಂಚನ ಅಂಕಿ ಒಂಜಿ ನಮ್ಮ ಇಡೀ ಕುಟುಂಬ ನಡಪರೆ ಒಂಜಿ ಸಾಧಿವಂತ ಕೊಡ್ತೇರ ಇನ್ನು ನಮ್ಮ ಎಂಚಿನ ಇನಿ ಮೋಲಿನ ಮಾತಿನ ತಿಳಿಕೆ ಉಂಟು ಬಸ್ ಬಣ್ಣಗಣಕ್ಕೆ ಬಾರಿ ಖುಷಿ ಮಾತಿನ ಆ ತಿಳಿಕೆದ ಮೂಲ ಏರಿಕೆ ಅನ್ನಗ ನಮ್ಮ ಸಂಸದೆ ಆ ಇಡೀ ನಮ್ಮ ಕುಟುಂಬವನ್ನು ಕೊರಪುನ ಚಿತ್ರ ಒಂದು ಕೆಲಸ ಮಾಡ್ತಿದ್ದಾರೆ ನಮ್ಮ ಸಂಸದೆ ನಮ್ಮ ಈ ಒಂದು ಖಂಡಿತವಾದ ಏಪಗಳ ನಮ್ಮ ಮದಪೆರದಲ್ಲಿ ಏಪ ಏರು ಎಂಚಿನ ರಾಜಕೀಯ ವ್ಯವಸ್ಥೆ ಬೇರೆ ಬೇರೆ ಸನ್ನಿವೇಶಗಳು ಸೃಷ್ಟಿ ಆಗುವುದು ಆ ಸನ್ನಿವೇಶಗಳು ಸೃಷ್ಟಿ ಆಂಡಲ ಎಂತ ಬದುಕು ಕೊರೋನಾ ಚಿತ್ರಗಳಲ್ಲಿ ಏಪಲ ಮದಪೆರದಲ್ಲಿ ಖಂಡಿತವಾಗಿ ಮಾತ್ರ ನೆನಪುದಿಯುವುದು. ಪ್ರತಿಷ್ಠಿತ ಆಪಲ್ ಮೊಬೈಲ್ ಕಂಪನಿಯಿಂದ ಕಳಪೆ ಸೇವೆ ಬೊಕ್ಕ ಗಿರಾಕಿನ ಒಟ್ಟಿಗೂ ಗೋಸ್ವರಿದ ವರ್ತನೆಗೆ ಎದುರಾದ ಭಾರಿ ಎವರ ತೋಜಿದೆ. ಕುಡ್ಲ ಬೊಕ್ಕ ಉಡುಪಿ ಜಿಲ್ಲೆದ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಬೊಕ್ಕ ಗಿರಾಕಿಲು ಒಟ್ಟಾದ ಪ್ರತಿಭಟನೆ ನಡಪಾದಿರು. ಪ್ರತಿಷ್ಠಿತ ಆಪಲ್ ಮೊಬೈಲ್ ಕಂಪನಿಯಿಂದ ಕಳಪೆ ಸೇವೆ ಬೊಕ್ಕ ಗಿರಾಕಿಲ ಒಟ್ರಾಸಿ ವರ್ತನೆಗೆ ಎದುರಾದ ಕುಡ್ಲ ಬೊಕ್ಕ ಉಡುಪಿ ಜಿಲ್ಲೆದ ಮೊಬೈಲ್ ರಿಟೇಲರ್ ಅಸೋಸಿಯೇಷನ್ ಬೊಕ್ಕ ಗಿರಾಕಿಲು ಒಟ್ಟಾದ ಅಂಗಾರೆ ಪ್ರತಿಭಟನೆ ಮಲ್ತೇರು. ಕುಡ್ಲಡ ಜ್ಯೋತಿ ಬಸ್ ಸ್ಟ್ಯಾಂಡ್ ಕೈತಲ್ದ ಆಪಲ್ ಎಕ್ಸ್ ಶೋರೂಮ್ಡು ಪ್ರತಿಭಟನೆ ನಡಪಾದು. ಮಿನಿ ವಿಧಾನಸೌಧ ಮುಟ್ಟ ಪ್ರತಿಭಟನೆದ ಮೆರವಣಿಗೆ ನಡಪಾಯರು. ಲಕ್ಷಗಟ್ಟಲೆ ಕಾಸು ಕೊಡ್ದು ಆಪಲ್ ಮೊಬೈಲ್ ದೆತ್ತೊನ್ನ ಗಿರಾಕಿಲಿಗೂ ಕಂಪನಿ ಮೋಸ ಮಲ್ತಂದುಂಡು ದೂರು ಕೇಂದು ಬೈದಂಡು. ಸಾಫ್ಟ್ವೇರ್ ಅಪ್ಡೇಟ್ ಮಲ್ಪನಾಗ ಮೊಬೈಲ್ ಸ್ಕ್ರೀನ್ ಹಾಳಾವಂದಿತ್ತು ಒಂದು ಕಂಪನಿ ಒವ್ವೇ ಪರಿಹಾರ ತಿರಿಪಾದಜಿ. ಮೊಬೈಲ್ ಬದಲ್ತದ ಕೊರಂದೆ ಗಿರಾಕಿಲಿನ ಒಟ್ಟುಗು ಸರಿಯಾದ ವರ್ತನೆ ತೋಜಾವಂದೆ ಕಂಪನಿ ಕೆಲಸದಕ್ಕಲು ಒಟ್ರಾಸಿ ವರ್ತನೆ ತೋಜಾವೇರೆಂದು ಆರೋಪ ಮಲ್ತದಂಡೆ. ಅಂಚಾದ ಒಡಿಪು ಬುಕ್ ಕುಡ್ಲದ ಆಪಲ್ ಸರ್ವಿಸ್ ಸೆಂಟರ್ ಬದಲಾವಣೆ ಮಲ್ಪೆರೆ ಪ್ರತಿಭಟನೆದಕ್ಕಲು ಒತ್ತಾಯ ಮಲ್ತದೇರು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೊಬೈಲ್ ಅಸೋಸಿಯೇಷನ್ ಇದರ ವತಿಯಿಂದ ನಾವೊಂದು ಇವತ್ತು ಆ್ಯಪಲ್ ಕಂಪನಿಯ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಿದೆವು. ಅದೇ ಏನು ಅಂತ ಹೇಳಿದರೆ ಇವರ ಕಳಪೆ ಸರ್ವಿಸು ಹಾಗೂ ಅವರ ಉಡಾಫೆ ಉತ್ತರಗಳಿಗೆ ನಾವು ಬೇಸತ್ತು ಇವತ್ತು ನಾವು ಬೀದಿಗಿಳಿದಿದ್ದೇವೆ ಗ್ರಾಹಕರಿಗೆ ಬೇಕಾಗಿ. ಯಾಕೆಂತ ಹೇಳಿದರೆ ಒಂದು ಗ್ರಾಹಕ 75-80 ಸಾವಿರ ರೂಪಾಯಿ ಕೊಟ್ಟು 1-1.5 ಲಕ್ಷ ರೂಪಾಯಿವರೆಗೆ ಹ್ಯಾಂಡ್ಸೆಟ್ಟನ್ನು ತಗೊಂಡು 1 ವರ್ಷ ಕಳೆದ ನಂತರ ಅವರ ಸಾಫ್ಟ್ವೇರ್ ಅಪ್ಡೇಟ್ ಆದ ನಂತರ ಅದರಲ್ಲಿ ಗ್ರೀನ್ ಲೈನ್ ಇಶ್ಯೂ ಬರುವಂಥದ್ದು, ಡಿಸ್ಪ್ಲೇ ಆಫ್ ಆಗುವಂಥ ಹಲವು ಪ್ರಾಬ್ಲಮ್ಗಳಿತ್ತು. ಇದನ್ನು ನಾವು ನಮ್ಮ ವಿತರಕರಾದ ಅವರ ಹತ್ರ ಹೇಳುವಾಗ ಹಾಗೂ ಸರ್ವಿಸ್ ಸೆಂಟ್ರಲ್ಲಿ ಹೇಳುವಾಗ ಇದಕ್ಕೆ ಯಾವುದೇ ಒಂದು ಇದನ್ನು ನೀಡದೆ ಉತ್ತರಗಳನ್ನು ನೀಡದೆ ಗ್ರಾಹಕರನ್ನು ಒಂದು ಬೇಜವಾಬ್ದಾರಿಯಿಂದ ಉತ್ತರಿಸ್ತಾ ಇದ್ದರು. ಹಾಗೆ ಇದನ್ನು ನಾವು ಮನಗಂಡು ಇವತ್ತು ಈ ಬೀದಿಗೆ ಇಳಿದಿದ್ದೇವೆ ನಾವು ಈ ಹೋರಾಟಕ್ಕೆ. ಇದರಲ್ಲಿ ನಮಗೆ ಒಂದು ಯಶಸ್ಸು ಕಾಣುವಂಥ ಒಂದು ಇದು ಮುನ್ಸೂಚನೆ ಬಂದಿದೆ.
ಇನ್ನೇನು ಅಂತೇಳಿ ನೋಡಬೇಕು. ಇದರಲ್ಲಿ ನಮಗೆ ಯಾವುದೇ ಸಿಕ್ಕದಿದ್ದರೆ ನಾವು ರಾಜ್ಯಾದ್ಯಂತ ಇದರ ಹೋರಾಟವನ್ನು ಮುಂದುವರಿಸ್ತೇವೆ. ಆ್ಯಪಲ್ ಸೆಟ್ಟನ್ನು ತೊಗೊಂಡು ಸರ್ವಿಸ್ ಸೆಂಟ್ರಿಗೆ ಹೋದರೆ ಸರ್ವಿಸ್ ಸೆಂಟರ್ನಲ್ಲಿ ಗ್ರಾಹಕರಿಗೆ ಅದನ್ನು ಚೆಕ್ ಮಾಡಲಿಕ್ಕೆ ಅಂತೇಳಿ ಒಂದಿಷ್ಟು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾರೆ. ತದನಂತರ ಚೆಕ್ ಮಾಡಿದ ಮೇಲೆ 30,000 ಆಗ್ತದೆ, 35,000 ಆಗ್ತದೆ ಅಂತೇಳಿ ಗ್ರಾಹಕರನ್ನು ಲೂಟುವಂಥ ಸಂಪೂರ್ಣ ಯೋಜನೆಯನ್ನು ಸರ್ವಿಸ್ ಸೆಂಟರ್ ಅವರು ಇಟ್ಟುಕೊಂಡಿದ್ದಾರೆ. ಇದನ್ನು ನಿಜವಾಗಿ ಅವರು ಫ್ರೀಯಾಗಿ ಉಚಿತವಾಗಿ ಮಾಡಿಕೊಡಬೇಕು. ಉಚಿತವಾಗಿ ಮಾಡಿಕೊಡ್ತಾ ಇಲ್ಲ. ಸರ್ವಿಸ್ ಸೆಂಟರ್ನ ಕಳಪೆ ಸರ್ವಿಸ್ನಿಂದಾಗಿ ನಾವಿವತ್ತು ನಮ್ಮ ಅಂಗಡಿ ಮುಂಗಟ್ಟುಗಳನ್ನೆಲ್ಲ ಬಿಟ್ಟು ಇವತ್ತು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ಆ್ಯಪಲ್ನಲ್ಲಿ ಬಂದಿದೆ. ನಾವು ಈ ಪ್ರತಿಭಟನೆ ಮೂಲಕ ಆ್ಯಪಲ್ ಕಂಪನಿಗೆ ಹೇಳೋದೇನಂತ ಹೇಳಿದರೆ, ನಮಗೆ ಇಂಡಿಪೆಂಡೆಂಟ್ ಆದಂಥ ಸರ್ವಿಸ್ ಸೆಂಟ್ರನ್ನು ಮಾಡಿಕೊಡಬೇಕು. ಯಾವುದೇ ಸೇಲ್ಸ್ ಕೌಂಟರ್ನ ಒಳಗಡೆ ಸರ್ವಿಸ್ ಸೆಂಟರ್ ಇರಬಾರ್ದು. ಇಂಡಿಪೆಂಡೆಂಟ್ ಆದಂಥ ಸರ್ವಿಸ್ ಸೆಂಟ್ರನ್ನ ನಮಗೆ ಮಾಡಿಕೊಡಬೇಕು. ಹಾಗೂ ಗ್ರಾಹಕರಿಗೆ ಹಾಕುವಂಥ ಶುಲ್ಕಗಳನ್ನು ಯಾವ ಶುಲ್ಕಗಳನ್ನು ಹಾಕಬಾರ್ದು. ಹಾಗೆ ಯಾರಿಗೆಲ್ಲ ಸ್ಕ್ರೀನ್ ಬ್ಲ್ಯಾಂಕ್ ಆಗಿದೆ, ಡಿಸ್ಪ್ಲೇ ಬ್ಲ್ಯಾಂಕ್ ಆಗಿದೆ, ಆ ಎಲ್ಲ ಹ್ಯಾಂಡ್ಸೆಟ್ಗಳಿಗೆ ಉಚಿತವಾಗಿ ಡಿಸ್ಪ್ಲೇಯನ್ನು ಬದಲಿಸಿ ಕೊಡಬೇಕು ಅಂತೇಳಿ ನಾವು ಇವತ್ತು ಅಸೋಸಿಯೇಷನ್ನ ಮೂಲಕ ನಾವು ಮನವಿ ಇಡ್ತಾ ಇದ್ದೇವೆ. ಯಮಹಾದ ಹೊಸ ಬೈಕ್ ಬೆದ್ರಡು ಬಿಡುಗಡೆ ಆಯ್ನವು ತಾಲೂಕುದ ಜನಕ್ಲೆಗ್ ಪೆರ್ಮಿದ ವಿಚಾರ ಅಂದು ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಪಂತೇರು. ಬೆದ್ರದ ಚೆಲ್ರೋಹ್ನ ಶೋರೂಮುಡು ಯಮಹಾ MT-03 ಬೈಕ್ ಬಿಡುಗಡೆ ಲೇಸಿದೆ. ಆರು ಎಡ್ಡೆಪ್ಪು ಬೈಕ್ ಏರು. ಜಪಾನ್ ಮೂಲದ ರಡ್ಡು ಚಕ್ರದ ಗಾಡಿಲಿನ ಸಂಸ್ಥೆ ಯಮಹಾ ಭಾರತಡು ನಮ್ಮವೇ ಆಯ್ನ ಮಾರುಣಕಟ್ಟೆ ಇತ್ತಿದ್ದು ದೇಶಡು ಯಮಹಾ ಬೈಕ್ಲು ಜನಮೆಚ್ಚುಗೆ ಪಡೆತಡು. ಇತ್ತೆ ಹೊಸ ಬೈಕ್ ಯಮಹಾ MT-03 ದಕ್ಷಿಣ ಕನ್ನಡ ಜಿಲ್ಲೆ ಕಾರ್ದಿತ್ತಡು. ಜಿಲ್ಲೆಡು ಸುರುತ ಸರ್ತಿ ಯಮಹಾ MT-03 ಬೈಕ್ ಲೋಕಾರ್ಪಣೆ ಆದಿತ್ತಿದ್ದು ಬೆದ್ರದ ಚಿಲ್ರೋಹನ ಶೋರೂಮುಡು ಬೈಕ್ ಬಿಡುಗಡೆ ಆಯ್ತದೆ. ಬೆದ್ರದ ಜೈನ ಬಸದಿ ಕೈತಲು ಉಪನ ಫಾರ್ಚುನರ್ ಕಟ್ಟೋನಡು ರಾಜ್ಯದ ದುಂಬುದ ಮಂತ್ರಿ ಅಭಯ್ ಚಂದ್ರ ಜೈನ್ ಈ ಹೊಸ ಬೈಕ್ ಬಿಡುಗಡೆ ಮಾಡ್ತಿದ್ದೀರು. ಬೈಕ್ ರೇಸ್ ಉಪನ ಪಾಕ ಜನ ಜವನೇರು ಬೆದ್ರಡೆ ಇತ್ತಿದ್ದು ಅವೇತು ಜನ ಬೈಕ್ ರೇಸ್ಡ್ ಪಾಲ್ದೆತ್ತನೊಂದುಲ್ಲಿರು. ಎಂಚಿನ ಪೊರ್ತಲು ಯಮಹಾದ ಹೊಸ ಬೈಕ್ ಬೆದ್ರಡ ಬಿಡುಗಡೆ ಆಯ್ನವು ತಾಲೂಕುದ ಜನಕ್ಲೆಗೆ ಪೆರ್ಮೆದ ಸಂಗತಿಯಿಂದ ಅಭಯ್ ಚಂದ್ರ ಜೈನ್ ಪಂದಿರು. 321cc ಲಿಕ್ವಿಡ್ ಕೂಲ್ಡ್ ಪ್ಯಾರಲ್ ಟ್ವಿನ್ ಇಂಜಿನ್ ಶಕ್ತಿನಿ ಬೈಕ್ ಹೊಂದುದುಂಡು. 6 ಸ್ಪೀಡ್ ಗೇರ್ ಬಾಕ್ಸ್ ಉಂಡು. 21.31 ಕಿಲೋಮೀಟರ್ ಮೈಲೇಜ್ ಹೊಂದುದುಪುನ ಬೈಕ್ ಉಂದಾದಿತ್ತದು. ಒಂದು ಡಿಸೈನ್ ಮನಸ್ಸು ಇಪ್ಪುನವಾದುಂಡು. ಬೈಕ್ದ ಕ್ಲಚ್ ಸ್ಮೂತ್ ಆದಿತ್ತದು. ಗಾಡಿಲೇನು ಬುಡುಪುನ ಪೊರ್ತುಡು ವಿಶೇಷ ಅನುಭವ ಆಯ್ರ ಉಂಡು. LED ಹೆಡ್ಲೈಟ್ ಬೊಕ್ಕ ಇಂಡಿಕೇಟರ್ಲು ಡ್ಯುಯಲ್ ಚಾನಲ್ ABS ಬೊಕ್ಕ ಡಿಸ್ಕ್ ಬ್ರೇಕ್ ಸಿಸ್ಟಮ್ ಸೇರ್ನಂಚ ಪಾಕ ವಿಶೇಷತೆಲು ಈ ಬೈಕ್ಗೆ ಸೇರ್ಸಾವುದುಂಡು. ಹೊಸ ಬೈಕ್ ದಿಪ್ಪೆರೆ ಜನಕ್ಲಿಗೆ ಅನುಕೂಲ ಮಲ್ತು ಕೊರ್ಪುನ ದಿಟ್ಟಿಟ್ಟು ಜಾಗೆಡೆ ಸಾಲ ಸವಲತ್ತನ್ನ ಶೋರೂಮ್ದಲ್ಲೇ ಕೊಡು ಮಲ್ತದಂಡೆ. ಉದ್ಯಮಿಲೈನ ಮಹೇಂದ್ರ ವರ್ಮ ಜೈನ್, ರೊನಾಲ್ಡ್ ಫೆರ್ನಾಂಡಿಸ್, ಕೋಟಕ್ ಮಹೇಂದ್ರ ಬ್ಯಾಂಕ್ದ ಏರಿಯಾ ಮ್ಯಾನೇಜರ್ ವಿನೀತ್, HDB ಫೈನಾನ್ಸ್ದ ರಜತ್ ಬೊಕ್ಕ ಸಂಸ್ಥೆದ ಯಜಮಾನಿರ್ ರಾಯ್ಸನ್ ಪಿಂಟೋ ಬೊಕ್ಕ ಜಾನ್ ಪಿಂಟೋ ಹೊಸ ಬೈಕ್ ಬಿಡುಗಡೆದ ಪೊರ್ತುಡಿತ್ತೇರು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಮೂಡುಬಿದಿರೆಯಲ್ಲಿ ನೋಡೋದು ನಮಗೆಲ್ಲ ಭಾಳ ಹೆಮ್ಮೆ, ಸಂತೋಷ. ಯಾಕೆಂದರೆ ಮೋಟಾರ್ ಸೈಕಲ್ ರ್ಯಾಲಿಯಲ್ಲಿ ಮೂಡುಬಿದಿರೆ ಭಾಳ ದೊಡ್ಡ ಇದನ್ನು ಬಹಳ ವರ್ಷಗಳಿಂದ ಮಾಡಿಕೊಂಡು ಬಂದಿದೆ. ತಿರುಳುವನ್ನು ಆಟೋಮೊಬೈಲ್ ಸ್ಪೋರ್ಟ್ಸ್ ಕ್ಲಬ್ಬಿನ ಮುಖಾಂತರ ಸುಮಾರು 40 ವರ್ಷಗಳಿಂದ ಮೂಡುಬಿದಿರೆಯಲ್ಲಿ 2 ವೀಲರ್ಸ್ನ ರ್ಯಾಲಿಗಳು ನಡೆದುಕೊಂಡು ಬಂದಂಥ ಇತಿಹಾಸ. ಇವತ್ತು ಅಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವಂಥ ಒಂದು ಪ್ರದೇಶ ಇದ್ದರೆ ಅದು ಕೂಡ ಮೂಡುಬಿದಿರೆ. ಅಂತಹ ಮೂಡುಬಿದಿರೆ ತಾಲೂಕು ಕೇಂದ್ರದಲ್ಲಿ ಇವತ್ತು ಯಮಹಾ ಈ ಹೊಸ ಮಾಡೆಲ್ನ ಮೋಟಾರ್ ಬೈಕನ್ನು ಇವತ್ತು ಲಾಂಚ್ ಮಾಡೋದಕ್ಕಾಗಿ ಯಮಹಾ ಕಂಪನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ದ ಹೊಸ ಸ್ವಂತ ಆಫೀಸ್ ಉದಿಪನಲೇಸಿ ಕುಡ್ಲ ಕೊಟ್ಟಾರ ಚೌಕಿದ ಉದ್ಭವ್ ಸ್ಕ್ವೇರ್ದ ರಡ್ಡನೇ ಮಾಳಿಗೆಡೆ நடத்துண்டு. டாக்டர் AJ ಶೆಟ್ಟಿ ಹೊಸ ಆಫೀಸ್ ಉದಿಪನ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಕುಡ್ಲ ಕೊಟ್ಟಾರ ಚೌಕಿದ ಉದ್ಭವ್ ಸ್ಕ್ವೇ ಕಟ್ಟೋಣದ ರಡ್ಡನೇ ಮಾಳಿಗೆಡೆ ಹೊಸ ಸ್ವಂತ ಆಫೀಸ್ ಮಲ್ತದಂಡು. AJ ಗ್ರೂಪ್ ಆಫ್ ಕಂಪನಿದ ಗುರ್ಕಾರ್ಯರು ಡಾಕ್ಟರ್ AJ ಶೆಟ್ಟಿ ಹೊಸ ಆಫೀಸಿನ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೆರು. ವೈನ್ ಮರ್ಚೆಂಟ್ ಕ್ಷೇತ್ರಡು 53 ವರ್ಷದ ಅನುಭವ ಇತ್ತದು. ರಾತ್ರಿ ಪಗೆಲು ಬೆಂದು ನಡೆದವರ ಇತ್ತದ ಹಂತೋಗು ಮುಟ್ಟಿರ ಸಾಧ್ಯ ಆತಂಡು ಅಸೋಸಿಯೇಷನ್ ಗಟ್ಟಿ ಮಲ್ತದು ಎಡ್ಡೆಡು ನಡತೊಂದು ಪೋಯರೆ ಪುಣೆ ಓಡೊಂದು AJ ಶೆಟ್ಟಿ ಪಂಡೇರು. ಗ್ರೂಪ್ಸ್ ಆಫ್ ಹೋಟೆಲ್ ಕ್ವಾಲಿಟಿ ಕುಡ್ಲದ ಆಡಳಿತ ನಿರ್ದೇಶಕರು ಡಾಕ್ಟರ್ A ಸದಾನಂದ ಶೆಟ್ಟಿ ಪಾತಿರ್ದು. ವೈನ್ ಬೇರಡು ಅವೇತು ಸವಾಲು ಉಂಡು. ಸ್ವಂತ ಜಾಗೆಡ ಆಫೀಸ್ ಆಯ್ನವು ಸಂತೋಷದ ವಿಚಾರ. ಮಾತೆರ್ಲ ಒಟ್ಟಾದ ಕೆಲಸ ಮಲ್ಪುಗ ಅಂದ್ ಪಂಡೇರು.
MRG ಗ್ರೂಪ್ ಗುರ್ಕಾರ್ಯರು ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಪಾತಿರ್ದು ವೈನ್ ಬೇರದಕ್ಲು ಪಾಕ ಸಮಸ್ಯೆ ಎದುರಿಸಾವುಂದುಲ್ಲೇರು ಬಜೆಟೆಡ್ ಬಿಲೆ ಏರೊಂದೇ ಪೋಪುಂಡು ಬಿಲೆ ಏರ್ತಿನ ಉಂತಾಯರೆ ಮಾತೆರ್ಲ ಒಟ್ಟಾದ ಪುರುಂಬಾಟ ಮಲ್ಪೊಡು ಉಂದು ಪಂಡಿರು ಸಾಯಿ ಪ್ಯಾಲೇಸ್ ಹೋಟೆಲ್ ಯಜಮಾನಿರು ರವಿಸುಂದರ್ ಶೆಟ್ಟಿ ಪಾತಿರ್ದು ಅಸೋಸಿಯೇಷನ್ ಗಟ್ಟಿ ಆಂಡ ಸಮಸ್ಯೆ ಎದುರಿಸಾಯರ ಸಾಧ್ಯ ಉಂಡು ವೈಯಕ್ತಿಕ ಹೋರಾಟ ಸುಲಭಾತ್ ಪ್ರಶ್ನೆ ಮಲ್ಪುನಿನ ಬುಡ್ದು ಮಾತೆರ್ಲ ಒಟ್ಟಾದ ದುಂಬು ಪೋಯಿಂದು ಪಂಡಿರು ಸುವರ್ಣ ಗ್ರೂಪ್ ಆಫ್ ಕಂಪನಿ ಗುರುಕಾರ್ಯರು ಉದಯಚಂದ್ರ ಡಿ ಸುವರ್ಣ ಕರ್ನಾಟಕ ರಾಜ್ಯ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಪ್ರಧಾನ ಕಾರ್ಯಂತಿರು ಗೋವಿಂದರಾಜ್ ಹೆಗ್ಡೆ ಉಡಿಪು ಎಡ್ಡೆಪ್ ಬೈಕೆರು ಮಧುವನ್ ವಿಲೇಜ್ ಯಜಮಾನಿರು ಜಾಸಿ ಡಿಸೋಜಾ ವೈನ್ ಗೇಟ್ ಯಜಮಾನಿರು ರಮೇಶ್ ನಾಯಕ್ ವೈನ್ಸ್ ಆ್ಯಂಡ್ ಸ್ಪಿರಿಟ್ ಯಜಮಾನಿರು ಲೋವಿ ಪಿಂಟೋ ಮುಕ್ಲೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು ಕರಿದುಪೋಯಿನ ವಸಂತ ಬಂಗೇರ ಬೊಕ್ಕ ಸಂಕಪ್ಪ ಶೆಟ್ಟಿ ಮುಕ್ಲಿನ ಸೇವೆಯನ್ನು ನೆನೆತೊಂದು ಅಕ್ಲಿನ ಕುಟುಂಬದಕ್ಲಿಗೆ ಮರ್ಯಾದೆ ಮಲ್ತೇರು ದಕ್ಷಿಣ ಕನ್ನಡ ಜಿಲ್ಲಾ ವೈನ್ ಮರ್ಚೆಂಟ್ ಅಸೋಸಿಯೇಷನ್ದ ಗುರುಕಾರ್ಯರು ಗಣೇಶ್ ಶೆಟ್ಟಿ ಪ್ರಧಾನ ಕಾರ್ಯಂತಿರು CN ಅಪ್ಪಚ್ಚು ಒತ್ತು ಗುರುಕಾರ್ಯರು ಜೆ ಲೂವಿಸ್ ಪಿಂಟೋ ನಾರಾಯಣ PM ವಿನೋದ್ ಪುತ್ತೂರು ಪಣವಾಧಿಕಾರಿ ಚಂದ್ರನಾಥ ಅತ್ತಾವರ ಕಾರ್ಯಂತಿರು ಓಂ ಪ್ರಸಾದ್ ಬಾರ್ದಿಲ KT ಸುವರ್ಣ ಈ ಪೊರ್ತುಡಿತ್ತೇರು ನಿತೇಶ್ ಶೆಟ್ಟಿ ಎಕ್ಕರ್ ಕಾರ್ಯಕ್ರಮ ಸುಧಾರ್ಥ ಕೊಲ್ಲಿ ಒಳ್ಳೆಯ ರೀತಿಯಲ್ಲಿ ಒಂದು ಅಸೋಸಿಯೇಷನ್ ಬಂದಿದೆ, ಅದನ್ನು ನೀವು ಗಟ್ಟಿ ಮಾಡಬೇಕು. ನಮ್ಮ ಯಾವ ಕೆಲಸವನ್ನು ಮಾಡಬೇಕಾದ್ರೆ ಒಂದು ಹೊಸ ಅಸೋಸಿಯೇಷನ್ ಭಾರಿ ಅಗತ್ಯ. ನಮ್ಮ ದೇಶದಲ್ಲಿ ಆಗಲಿ ಮಂಗಳೂರಿನಾಗಲಿ ಎಲ್ಲ ಥರದ ಅಸೋಸಿಯೇಷನ್ ಉಂಟು. ನಮ್ಮ ಸಂಘದಾಗಲಿ ಉದ್ಯೋಗದವರಾಗಲಿ ಮತ್ತು ಅದರಲ್ಲಿ ಸ್ವಂತ ಬಿಸ್ನೆಸ್ ಮಾಡಿ ಎಲ್ಲರಿಗೂ ಒಂದು ಅಸೋಸಿಯೇಷನ್ ಇದೆ. ಆದ ಕಾರಣ ನಾವು ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಒಂದು ಗಟ್ಟಿಯಾಗಿ ನೆಲೆಯಾಗಿ ನಿಂತರೆ ನಮ್ಮ ಎಲ್ಲ ಕೆಲಸವು ಭಾಳ ಸರಾಗವಾಗಿ ನಡೀತದೆ. ಕೋಕ್ ತಗಲಿಗೆ ಎಂಕುಲು ಇರುವೆಲ್ಲ ನೆಗೋಷಿಯೇಟ್ ಮಾಡ್ತಾ ಪೆಪ್ಸಿಡ ಇಲ್ಲ ಕೋಕ್ ದಲ್ಲ ಮಿನಿಮಮ್ ಏದು ರೇಟ್ ಕೊರಿಯರ್ಗಳು ಕೋಕ್ ದಗಳು ಕೊರಿಯರ್ ದಾಖಲೆಗೆ ಎಂಕುಲು ಜಾಯಿನ್ ಮಾಡ್ತಾ ಅಗುಲ್ ಅದಕ್ಕೆ ಏನಾಪುಡು ಇದು ಸುರು ಎಂಕುಲು ಐವೋ ಹೋಟೆಲ್ ದಗಳು ಮಲ್ತೀನಿ ಇನ್ನು ಎಂಕುಲ್ನ ಒಟ್ಟುಗಿತ್ತ ಹೋಟೆಲ್ 16,000 ಹೋಟೆಲ್ ದಗಳು ಉಳ್ಳೇರು ಇತ್ತ ಒಂದು ಇಂಡಿವಿಜುವಲ್ ಒಂದು ಏನು ಪಾತ್ರ ಬಂತೀನಿ ಐದು ಬೊಕ್ಕ ಯಾರೇನು ಅಸೋಸಿಯೇಷನ್ ದಾಖಲೆಗೆ ಟ್ರಾನ್ಸ್ಫರ್ ಮಾಡ್ತಿದ್ದೆ ಇತ್ತೆ 400 ಹೋಟೆಲ್ ದಗಳು ಉಳ್ಳೇರು ಅಗಲಿಗೆ ಏರಿಯಾಗಲ ಅವು ಡಿಸ್ಕೌಂಟ್ ಬೋರ್ಡು ಅವು ಬೋರ್ಡ್ ದಾಖಲು ಇನ್ನು ಪರ್ಮಿಷನ್ ಗೆದ್ದು ನೋಡಿ ಅಂಚಿತ್ನ ಮಾತ್ರ ನಮ್ಮ ಸ್ಟ್ರಾಂಗ್ ಆಂಡ ಏನಪ್ಪ ಜನಕ್ಕೂ ನಮ್ಮ ಅಸೋಸಿಯೇಷನ್ ಸೇರುವೇರು ಇದು ಅಸೋಸಿಯೇಷನ್ ಇದು ಸ್ಟ್ರಾಂಗ್ ಆಗ್ಬಿಡತ್ತೆ. ಇಂಡಿವಿಜುವಲ್ದೆಲ್ಲ ಮಸ್ತ್ ಜನ ಮಸ್ತ್ ಕೆಪಾಸಿಟಿದು ಉಪಯೋಗ ಮಾತ್ರ ಇಂಡಿವಿಜುವಲ್ದೆಲ್ಲ ಸ್ಟ್ರಾಂಗ್ ಆಗ್ತದೆ. ಸ್ಟ್ರಾಂಗ್ ಅಸೋಸಿಯೇಷನ್ ಓಲ ಫೈಟ್ ಮಲ್ಪುಂಡ ಓಲ ಗೌರ್ಮೆಂಟ್ ಬಾಡೀಸು ಪೋಪುಂಡ ಏನೆಲ್ಲ ಪೋಪುಂಡ ಅಸೋಸಿಯೇಷನ್ ಬೋರ್ಡ್ ಸೊ ನಮ್ಮ ಮಾತೆಲ್ಲ ಕೂರ್ದು ಅಸೋಸಿಯೇಷನ್ ಸ್ಟ್ರಾಂಗ್ ಮಲ್ಪುಗ ಬೆಳಗಿಂದ ಸಾಯಂಕಾಲ ತನಕ ದುಡಿದು ಸೂರ್ಯ ಮುಳುಗುವ ಹೊತ್ತಿನಲ್ಲಿ ಒಂದು ಅರ್ಧ ಗಂಟೆ ನೆಮ್ಮದಿಗೋಸ್ಕರ ಒಂದು ಕ್ವಾರ್ಟರ್ 1 ಪೆಗ್ 2 ಪೆಗ್ ಕುಡಿಯುವ ಒಂದು ಹುಮ್ಮನಸ್ಸಿನಲ್ಲಿ ಇರುವವನಿಗೆ ಇವತ್ತು ಅವನಿಗೆ ಆ ಒಂದು ವೆಚ್ಚ ಎಡಕ್ಕುವುದಿಲ್ಲ. ಭಾಳ ಕಷ್ಟಪಡ್ತಾ ಇದ್ದಾರೆ ಪಾಪ. ಆದುದರಿಂದ ನಾವೆಲ್ಲರೂ ಇವತ್ತು ನಮ್ಮ ಪ್ರಯತ್ನ ಏನಿದೆ ಅಂತ ಹೇಳಿದರೆ ಲಿಕ್ಕರ್ ಬಿಸ್ನೆಸ್ನಲ್ಲಿ ನಾವೆಲ್ಲ ಮಾಡುವವರು ಒಂದು ಅಸೋಸಿಯೇಷನ್ ಸ್ಟ್ರಾಂಗ್ ಆಗಿದ್ದರೆ ರವಿ ಅಣ್ಣವ್ರು ಹೇಳಿದಾಗೆ ನಮ್ಮ ಬಿಸ್ನೆಸ್ ನಮ್ಗೆ ಗಟ್ಟಿ ಆಗುತ್ತೆ, ನಮ್ಮ ಉದ್ದಿಮೆ ನಮಗೆ ಗಟ್ಟಿ ಆಗುತ್ತೆ. ಉದ್ದಿಮೆಯಲ್ಲಿ ಒಂದು ಸ್ಟ್ರಾಂಗ್ ಅಸೋಸಿಯೇಷನ್ ಬೇಕು. ಮಾತ ಬಲಬಲ್ಲ ಬೇರೆದಾಗ್ಲು ಉಳ್ಳೇರು ಎಂಗಡಪ್ಪ ಉಪ್ಪುನಗ ಇಲ್ಲೇ ಬೇರೆ ಇತ್ತೆ ಎಂಕ್ಲದ ಮಸ್ತ್ ಮಲ್ಲ ಬೇರೆದಾಗ್ಲು ಉಳ್ಳೇರು ದಯಮಂಡ ವೃತ್ತಿಪರ ಬಾಂಧವರು ಎಂಕ್ಲೆಗೆ ಭಾರಿ ಕೈತಲ್ದಾಗ್ಲು ದುಂಬುಂಚಲ್ಲ ಭಾರಿ ವರ್ಷ ನಾನು ಎಕ್ಸೈಸ್ ಒಂದೆಟ್ಟು ಅಸೋಸಿಯೇಷನ್ ಕೆಲಸ ಮಲ್ತದೆ ಕೆಲಸ ಎಡ್ಡೆ ಕೆಲಸ ಮಲ್ತಿದ್ದಾನ ಇಜ್ಜಂದು ನಿಕ್ಲೆ ಗೊತ್ತು ಪಡು ಆಂಡಲ ಯಾರು ನಿಖಲ್ದಪ್ಪ ನನ್ನ ಉಳ್ಳೆ ಒನ್ಪಿನ ಒಂಜಿ ಭರವಸೆ ನಿಕ್ಲೆ ಕೊರ್ಪ ಅನ್ಪಡ್ಲ ಬೋಕ ಇನಿ ಭಾರಿ ಸಂತೋಷದ ದಿನ ಈ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಸಂಘಟನೆಗೆ ದಾಯಗೊಂಡ ಈತ ಬರಲದೊಂಜಿ ವ್ಯವಸ್ಥೆಲ ಈತ ಬರಲದೊಂಜಿ ನಮ್ಮ ಒಂಜಿ ಆಶ್ರಯ ಒಂಜಿ ಸ್ವಂತ ಕಟ್ಟಡಗು ನಮ್ಮ ಒಂಜಿ ಸ್ವಂತ ಜಾಗಡು ನಮ್ಮ ಆಫೀಸು ಬರ್ಪಿನ್ ಬಂದಾಂಡ ಅವೇನು ಬಾತೆಲ್ಲ ಎಪ್ರಿಷಿಯೇಟ್ ಮಾಡ್ಕೊಡಿ.
ಪ್ರಧಾನಿ ನರೇಂದ್ರ ಮೋದಿಯರ್ನ ಜನ್ಮದಿನದಲ್ಲಿ ಕೂಡ ಸೆಪ್ಟೆಂಬರ್ 17 ಅಕ್ಟೋಬರ್ 2 ಮುಟ್ಟ ಬೇತೆ ಬೇತೆ ಕಾರ್ಯಕ್ರಮ ದೀವೊಂದುಂಡು ಬಿಜೆಪಿ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ ಸುದ್ದಿಕೂಟುಡು ಪಂತೇರು. ಭಾರತೀಯ ಜನತಾ ಪಕ್ಷದ ದಕ್ಷಿಣ ಕನ್ನಡ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಲ ಅಂಗಾರೆ ಕುಡ್ಲಡು ಸುದ್ದಿಕೂಟುಡು ಪಾತಿರ್ದು ಪ್ರಧಾನಿ ನರೇಂದ್ರ ಮೋದಿಯರ್ನ ಜನ್ಮದಿನಾಚರಣೆಯಲ್ಲಿ ಕೂಡ ಸೆಪ್ಟೆಂಬರ್ 17 ಅಕ್ಟೋಬರ್ 2 ಮುಟ್ಟ ಬೇತೆ ಬೇತೆ ಕಾರ್ಯಕ್ರಮಗಳನ್ನು ದೀವೊಂದುಂಡು ಪಂಡಿರು. ಸೆಪ್ಟೆಂಬರ್ 21 ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ್ನ ದಿನಾಚರಣೆ, ಅಕ್ಟೋಬರ್ 2 ಗಾಂಧಿ ಜಯಂತಿ ಆಚರಣೆ ನಡಪುಂಡು. ಅಂಚಾದ ದಕ್ಷಿಣ ಕನ್ನಡ ಜಿಲ್ಲೆಡ್ ಯುವ ಮೋರ್ಚಾದ ನಿಲೆಟ್ ನೆತ್ತಿರ್ದಾನ ಶಿಬಿರ ಶುರು ಮಲ್ತದೆಂದು ಆರ್ ಪಂಡಿರು. ನನದ ದಿನಕ್ಲೆಡು ಎಣ್ಮ ವಿಧಾನಸಭಾ ಕ್ಷೇತ್ರೋಡ್ಲ ನೆತ್ತಿರ್ದಾನ ಶಿಬಿರ ನಡಪೆರೆ ಉಂಡು. OBC SC ST ಮೋರ್ಚಾ ರೈತ ಮೋರ್ಚಾಡ್ಲ ಸಾಮಾಜಿಕ ಸೇವಾ ಕಾರ್ಯೋಲಿನ ಮಲ್ಪುಂಡು. ಸೇವಾ ಪಾಕ್ಷಿಕ ಪನ್ಪುನ ನಿಲೆಟ್ ಆಚರಣೆ ಮಲ್ಪುಂಡು. ಒಟ್ಟೊಟ್ಟಿಗೆ ಬಿಜೆಪಿ ಸದಸ್ಯತ್ವ ಅಭಿಯಾನೋಲ್ನ ದೀವೊಂದುಂಡು ಸತೀಶ್ ಕುಂಪಲ ಮಾಹಿತಿ ಕೊರಿಯರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯಂತರ ಬುಕ ದುಂಬುದ ಮೇಯರ್ ಪ್ರೇಮಾನಂದ ಶೆಟ್ಟಿ, ಒತ್ತುಗುರ್ ಕಾರ್ಯರು ಪ್ರಸನ್ನ ಮಾರ್ತ, ಪೂಜಾ ಪೈ ಸೇವಾ ಪಾಕ್ಷಿಕದ ಜಿಲ್ಲಾ ಜತಸಂಚಾಲಕರು ಪುರುಷೋತ್ತಮ ಮುಂಗ್ಲಿಮನೆ ಪುತ್ತೂರು, ಜಿಲ್ಲಾ ಯುವ ಮೋರ್ಚಾ ಗುರ್ಕಾರ್ಯರು ನಂದನ್ ಮಲ್ಯ, ಸೇವಾ ಪಾಕ್ಷಿಕದ ಜಿಲ್ಲಾ ಸಂಚಾಲಕರು ರಾಜೇಶ್ ರೈ ಕೆಡಿಂಜೆ ಸುದ್ದಿಕೂಟುಡಿದ್ದೇರು. ನಮ್ಮ ಕಾರ್ಯಕರ್ತರ ಮುಖಾಂತರ ವಿವಿಧ ಸಾಮಾಜಿಕ, ಧಾರ್ಮಿಕ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಎಲ್ಲ ರಂಗಗಳಲ್ಲಿ ಗುರುತಿಸಿಕೊಂಡಂಥ ಒಂದು ಸಾಮಾಜಿಕ ಸೇವೆಯನ್ನು ಮಾಡುವಂಥ ಒಂದು ಕಾರ್ಯ ಇವತ್ತಿನಿಂದ ಪ್ರಾರಂಭ ಆಗುವಂಥ ದಿನ. ಇಡೀ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಮಾಡುವ ಮುಖಾಂತರ ಅವರ ನರೇಂದ್ರ ಮೋದಿಯವರ ಜನ್ಮದಿನವನ್ನು ಒಂದು ಸಾರ್ಥಕ ದಿನವನ್ನಾಗಿ ಮತ್ತು ಸಾಮಾಜಿಕ ಕಳಕಳಿ ಇರುವಂಥ ಒಂದು ದಿನವನ್ನಾಗಿ ಆಚರಣೆ ಮಾಡಬೇಕೆನ್ನುವ ನಮ್ಮ ರಾಷ್ಟ್ರೀಯ ಪಾರ್ಟಿಯ ನಿರ್ಧಾರದಂತೆ ಇವತ್ತು ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ನಾಡಿದ್ದು ಇವತ್ತು 17ರಿಂದ ಬರುವಂಥ 2ನೇ ತಾರೀಕಿನ ತನಕ ನಿರಂತರವಾದ ಸಾಮಾಜಿಕ ಕೆಲಸ ಕಾರ್ಯಗಳು ನಡೆಯಲಿಕ್ಕಿದೆ. ಇವತ್ತು 17ನೇ ಸನ್ಮಾನ್ಯ ವಾಜಪೇಯಿ ನರೇಂದ್ರ ಮೋದಿ ಅವರದು ಜನ್ಮದಿನ ಆದರೆ 25ನೇ ತಾರೀಕು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಜನ್ಮ ದಿನಾಚರಣೆ, ನಂತರ ಅಕ್ಟೋಬರ್ 2ಕ್ಕೆ ಗಾಂಧಿ ಜಯಂತಿ ಬರುವಂಥದ್ದು. ಒಟ್ಟು ಇದರ ಮಧ್ಯದಲ್ಲಿ ಅನೇಕ ಸಾಮಾಜಿಕ ಕಳಕಳಿಯುಳ್ಳಂಥ ಕಾರ್ಯಕ್ರಮಗಳನ್ನು ಈ ಸಲ ಕೂಡ ನಮ್ಮ ರಾಷ್ಟ್ರೀಯ ಸಂಘಟನೆಯಿಂದ ಘೋಷಣೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲೆಯ ಯುವ ಮೋರ್ಚಾದ ನೇತೃತ್ವದಲ್ಲಿ ಇವತ್ತು ನಮ್ಮ ರಕ್ತದಾನ ಶಿಬಿರವನ್ನು ಇವತ್ತು ಇಲ್ಲಿ ಪ್ರಾರಂಭ ಆಗಿದೆ. ಮುಂದಿನ ದಿನಗಳಲ್ಲಿ ಯುವ ಮೋರ್ಚಾದಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಈ ಒಂದು ರಕ್ತದಾನ ಶಿಬಿರ ನಡೆಯಲಿಕ್ಕಿದೆ. OBC ಮೋರ್ಚಾ ಮತ್ತು ಮಹಿಳಾ ಮೋರ್ಚಾ ಮತ್ತು ಪರಿಶಿಷ್ಟ SC और ST ಮೋರ್ಚಾ ಮತ್ತು ರೈತ ಮೋರ್ಚಾ ಎಲ್ಲ ಮೋರ್ಚಾಗಳಿಂದ ಕೂಡ ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಜಿಲ್ಲಾ ಮಟ್ಟದಲ್ಲಿ ಮತ್ತು ಮಂಡಲ ಮಟ್ಟದಲ್ಲಿ ಮಾಡುವ ಮುಖಾಂತರ ಈ ಒಂದು ಸಾಮಾಜಿಕ ಸೇವಾ ಕಾರ್ಯವನ್ನು ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಿದೆ. ದಶಿ ನೋಂಪು ಆಚರಣೆ ಮಾಡ್ತಾರೆ. ಧರ್ಮದ ತಿಂಗಳು ಸೋಣ ಅಕೇರಿಯಾದ ನಿರ್ನಾಲ ಶುರುವಾತಿದೆ. ಅಂಗಾರೆ ಸಿಂಗಡಿದ ದಿನ ಬೊಕ್ಕ ನೋಂಪು ಆಚರಣೆದ ದಿನಲಾದಿತ್ತಿದೆ. ಮುಲ್ಕಿ ಸೀಮೆ ಓರುಂಬ ಮಾಗಣದ ಕಾರಣಿಕದ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳು ಅನಂತ ಚತುರ್ದಶಿ ನೋಂಪುದ ಆಚರಣೆಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ನಡೆತವೆ. ಶ್ರೀಪತಿ ಉಪಾಧ್ಯಾಯರನ್ನ ದುಂಬಾಳ್ತಿಡು ವಿಶೇಷ ಪ್ರಾರ್ಥನೆ ನಡಪಾದು. ಶಾಂಭವಿ ಸುದೇಬರಿಟ್ಟು ದೇವರಿಗೆ ಕಲಶದಿದ್ದು ವಿಶೇಷ ಪೂಜೆ ಮಲ್ತದು ಭಕ್ತರಿಗೆ ಪ್ರಸಾದ ಕೊರಿಯರು. ದೇವಸ್ಥಾನದ ಆನುವಂಶಿಕ ಮುಕ್ತೇಸರರು ದುಗ್ಗಣ ಸಾವಂತ ಅರಸರು, ಆಡಳಿತ ಮುಕ್ತೇಸರರು ಮನೋಹರ ಶೆಟ್ಟಿ, ಕಾರ್ಯತೋನಾಧಿಕಾರಿ ಶ್ವೇತ, ಗೋಪಾಲಕೃಷ್ಣ ಭಟ್, ನಾಗೇಶ್ ಬಪ್ಪನಾಡು, ಅಕೌಂಟೆಂಟ್ ಶಿವಶಂಕರ್ ಈ ಪೊರ್ತುಡಿತ್ತೇರು. केतकीरुष्मं समर्पयामि उत्कण्ठिन्ये नमः. ವರ್ಷಾವಧಿ ಆಗುವಂತೆ ಭಾದ್ರಪದ ಶುದ್ಧ ಚತುರ್ದಶಿ ಇವತ್ತು ಶ್ರೀ ಅನಂತ ದೇವರ ಆರಾಧನೆ ಅಂದರೆ ಅನಂತ ವ್ರತದ ದಿವಸ. ಅದಕ್ಕೋಸ್ಕರ ನಮ್ಮ ವೆಂಕಟರಮಣ ದೇವಸ್ಥಾನ ಮುಲ್ಕಿ ಇಲ್ಲಿ ಅಲ್ಲಿ ಈಗಲ್ಲ ಎಷ್ಟೋ ಶತಮಾನದಿಂದ ಯಮುನಾ ಪೂಜೆ ಮಾಡಿ ಕಲಶಪೂರ್ಣ
ಅದು ಶಾಂಭವಿ ನದಿ ತೀರದಲ್ಲಿ ಈಗ ಆಗ್ತದೆ. ತದನಂತರ ಸಿಂಹಾಸನ ಆರೋಹಣ ಕಲ್ಪವೃತ ನಮ್ಮ ಪದ್ಮಪುರಾಣದಲ್ಲಿ ಹೇಳಿದ ಪ್ರಮಾಣ ಅನಂತ ವ್ರತ ಎಲ್ಲ ಆಗಿ ಸುಭಿಕ್ಷ ಆಗಬೇಕು, ಎಲ್ಲ ದೋಷ ನಿವೃತ್ತಿ ಆಗಬೇಕು, ಇಡೀ ಸಮಾಜಕ್ಕೆಲ್ಲ ಇಡೀ ನಮ್ಮ ವಿಶ್ವಕ್ಕೆ ಒಳ್ಳೆಯದಾಗಬೇಡಿ ಶ್ರೀ ಅನಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದಲ್ಲಿ ಎಲ್ಲ ವಿಷಯದಲ್ಲಿ ಅನುಗ್ರಹ ಮಾಡಿ ಎಲ್ಲರಿಗೂ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಹೇಳಿ ನಮ್ಮ ವಿಶೇಷ ದೇವರ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದಲ್ಲಿ ಕೊಡು ಕುಡ್ಲನಗರ ದಕ್ಷಿಣ ಮಂಡಲ ಬಿಜೆಪಿ ಯುವ ಮೋರ್ಚಾ ಕುಡ್ಲ ಪಡಿಲ್ದ ಆರೋಗ್ಯ ಕೇಂದ್ರವು ಅಗತ್ಯದ ಮೂಲ ಸಾಧನಗಳನ್ನು ಒದಗಾದನು. ಕುಡ್ಲನಗರ ದಕ್ಷಿಣ ಮಂಡಲ ಬಿಜೆಪಿ ಯುವ ಮೋರ್ಚಾದ ನಿಲಿಟ್ಟು ಅಂಗರ ಕುಡ್ಲ ಪಡಿಲ್ದ ಆರೋಗ್ಯ ಕೇಂದ್ರವು ಅಗತ್ಯದ ಮೂಲ ಸಾಧನಗಳನ್ನು ಒದಗಾಯರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನಾಚರಣೆಯಲ್ಲಿ ಕೂಡ ಈ ಸೇವಾ ಕಾರ್ಯಕ್ರಮ ದಿದ್ದಿತ್ತಿರು. ಒಂದು ಪೊರ್ತುಡು ಆರೋಗ್ಯ ಕೇಂದ್ರದ ಕೆಲಸದ ಕ್ಲೆಗ್ ಬೊಕ್ಕ ಸಾರ್ವಜನಿಕರಿಗೆ ಚೀಪೆ ತೆನಸು ಕೊರ್ದು ಪ್ರಧಾನಿಯರ್ನ ಪುಟ್ಟುಪರ್ಬ ಆಚರಣೆ ಮಲ್ತೇರು. ಕುಡ್ಲ ದಕ್ಷಿಣ ಮಂಡಲ ಬಿಜೆಪಿ ಗುರುಕಾರ್ಯರು ರಮೇಶ್ ಕಂಡೆಟ್ಟು ಗುರುಕಾರ್ಮೆ ವಹಿಸಿದಿತ್ತೇರು. ಶಾಸಕರು ವೇದವ್ಯಾಸ್ ಕಾಮತ್ ಕಾರ್ಯಕ್ರಮಟ್ಟು ಪಾಲ್ದು ಪಾತಿರ್ದು ದೇಶನು ಸಮರ್ಥವಾದ ದುಂಬುಕೋನೊಂದು ಪ್ರಧಾನಿ ಮೋದಿಯರಿಗೆ ದೇವರ ಆರೋಗ್ಯ ಆಯುಷ್ಯ ಕೊರ್ದು ಕಾಪಾಡಂದು ಈ ಕಾರ್ಯಕ್ರಮ ದೀವಂದಿರು ಎಡ್ಡೆ ಕಾರ್ಯಕ್ರಮ ಅಂದು ಮೆಚ್ಚುಗೆ ತಿರಿಪಾಯರು. ಯುವ ಮೋರ್ಚಾ ಮಂಡಲ ಗುರುಕಾರ್ಯರು ಅಶ್ವಿತ್ ಕೊಟ್ಟಾರಿ ಸೇರಿನಂಚ ಬಿಜೆಪಿ ನಾಯಕರು ಯುವ ಮೋರ್ಚಾ ನಾಯಕರು ಕಾರ್ಯಕರ್ತರು ಈ ಪೊರ್ತುಡಿತ್ತೇರು. ಪ್ರಪಂಚ ಕಂಡಂತ ಅಗ್ರಮಾನ್ಯ ನಾಯಕ, ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು ಸೇವೆಗಳನ್ನು ದಿನನಿತ್ಯ ನೆನಪಿಸಿಕೊಡುವಂಥ ಹಲವಾರು ಪ್ರಮುಖರು, ಹಲವಾರು ಈ ದೇಶದ ಬಂಧುಗಳು ಅವರನ್ನು ಹುಟ್ಟಿದಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ನೆನಪಿಸಿಕೊಳ್ತಾರೆ. ಹಾಗಾಗಿ ಭಾರತೀಯ ಜನತಾ ಪಾರ್ಟಿಗೆ ಅವರೊಂದು ನಮ್ಮ ಪಕ್ಷದ ಪ್ರಮುಖರಾಗಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಕೊಟ್ಟಂಥ ಕೊಡುಗೆಗಳನ್ನು ನೆನಪಿಸಿಕೊಡುವಂಥದ್ದು ನಮ್ಮ ಜವಾಬ್ದಾರಿ. ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಹುಟ್ಟಿದ ದಿನದಂದು ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ಮಾಡಬೇಕು, ಒಂದು ಸೇವಾ ಕಾರ್ಯಕ್ರಮಗಳಾಗಬೇಕು, ಅದರ ಮುಖಾಂತರ ಅವರ ಹುಟ್ಟಿದ ದಿನ ವಿಶೇಷ ರೀತಿಯಲ್ಲಿ ಆಚರಿಸಬೇಕು ಅಂತ ಹೇಳುವಂಥದ್ದು ಪಕ್ಷದ ಹಿರಿಯರ ಚಿಂತನೆ. ಆ ಪ್ರಕಾರ ಇವತ್ತು ಯುವ ಮೋರ್ಚಾ ಪಡೀಲು ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬೇಕಾಗಿರುವಂಥ ಕೆಲವಾರು ಮೂಲಭೂತ ಸೌಕರ್ಯಗಳ ಪೀಠೋಪಕರಣಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳು ಇವತ್ತು ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಯುವ ಮೋರ್ಚಾದ ಈ ಕೊಡುಗೆ, ಅದಕ್ಕೆ ತಮ್ಮದೇ ನೇತೃತ್ವದಲ್ಲಿ ಹಣವನ್ನು ಜೋಡಿಸ್ಕೊಂಡು ತಮ್ಮ ಕೈಯಿಂದಲೇ ಅದಕ್ಕೆ ಹಣವನ್ನು ಹಾಕ್ಕೊಂಡು ಈ ಕಾರ್ಯವನ್ನು, ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದೊಂದು ನಿಜವಾದ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಗೋರಕ್ಷಣೆಗೆ ತಿಂಗಳಿಗೆ 17 ಲಕ್ಷದ ಖರ್ಚು ಬರುಂಡು ಒಂದೇಕಾದು ಕೈಕಂಜಿಲೆಗಾದು ಮೇಪು ಪನ್ಪನ ಪುದೆ ಕಾಣಿಕೆ ಕಾರ್ಯಕ್ರಮ ದೀವೊಂದೊಂದು ಡಾಕ್ಟರ್ ಎಂಬಿ ಪುರಾಣಿಕ್ ಪಂತಿರು ಕುಳ್ಳದ ಶರಾವ್ ಕ್ಷೇತ್ರಡು ಈ ಕಾರ್ಯಕ್ರಮದ ಲೆಪ್ಪೋಲೆ ಬುಡುಗಡೆಯಲ್ಲಿ ಸಿರು ಅರಪಾತಿರಿಯರು. ನವೆಂಬರ್ 10ಕ್ಕೆ ನಡಪುನ ಕೈಕಂಜಿಲೆಗಾದು ಪುದೆ ಕಾಣಿಕೆ ಕಾರ್ಯಕ್ರಮದ ಲೆಪ್ಪೋಲೆ ಬುಡುಗಡೆ ಆತನು ವಿಶ್ವ ಹಿಂದೂ ಪರಿಷತ್ ಜೊತೆ ಸೇರಿಗೇಡು ಸೇವಾ ಪ್ರಕಲ್ಪ ಗೋವನಿತಾಶ್ರಮ ಟ್ರಸ್ಟ್ ಕುಡ್ಲ ಈ ಕೈಕಂಜಿಲೆಗಾದು ಮೇಪು ಕಾರ್ಯಕ್ರಮ ದೀವೊಂದುಂಡು ಕುಡ್ಲದ ಶರವು ಶ್ರೀ ಶರಬೇಶ್ವರ ಮಹಾಗಣಪತಿ ದೇವಸ್ಥಾನಡು ಲೆಪ್ಪೋಲೆ ಬಿಡುಗಡೆ ಮಲ್ತದಿರು. ವಿಶ್ವ ಹಿಂದೂ ಪರಿಷತ್ ನಾಯಕರು ಬೊಕ್ಕ ಶಾರದಾ ವಿದ್ಯಾಲಯ ಸಮೂಹ ಸಂಸ್ಥೆನ ಗುರುಕಾರ್ಯರು ಡಾಕ್ಟರ್ ಎಂಬಿ ಪುರಾಣಿಕ್ ಕಾರ್ಯಕ್ರಮಟ್ಟು ಬಾತಿರ್ದು ದೀಪಾವಳಿದ ಪೊರ್ತುಡು ಗೋಪೂಜಿನಿ ವರ್ಷಲ ಗೌಜಿಡು ಮಲ್ಪುಂಡು ಶರವು ಬೊಕ್ಕ ಮಂಗಳದೇವಿ ದೇವಸ್ಥಾನಡು ಸಾರ್ವಜನಿಕವಾದ ಗೋಪೂಜೆ ನಡಪುಂಡು. ಗೋರಕ್ಷಣೆಗೆ ತಿಂಗಳಿಗೆ 17 ಲಕ್ಷ ರೂಪಾಯಿದತ್ತು ಖರ್ಚು ಆವಂದಿತ್ತದು ಒಂದೇಕಾದ ಗೋವುಗಾಗಿ ಮೇವು ಪನ್ಪುಣ ಪುದೆ ಕಾಣಿಕೆದ ಕಾರ್ಯಕ್ರಮ ದೀವೊಂದುಂಡು ಒಂದೆಡೆ ಕಮ್ಮಿ ಪಂಡ 1 ಕೋಟಿ ರೂಪಾಯಿ ಒಟ್ಟು ಮಲ್ಪನ ಉದ್ದೇಶ ಉಂಡು. ಸಾರ್ವಜನಿಕರು ಸಾಕಾರ ಕೊರಡೊಂದು ಪುರಾಣಿಕರು ಕೇಂಡೊಂದಿರು.
ಶರವು ದೇವಸ್ಥಾನಡು ವಿಶೇಷ ಪೂಜೆ ಮಲ್ತದ್ದು ಕಾರ್ಯಕ್ರಮದಲ್ಲಿ ಪೋಲೆ ಬಿಡುಗಡೆ ಮಲ್ತದಂಡೆ ಒಟ್ಟಾಯಿನ ಪುದೆ ಕಾಣಿಕೆಯನ್ನು ಮೆರವಣಿಗೆ ಗೋವನಿತಾಶ್ರಮಗೂ ನವೆಂಬರ್ 10 ಕೊನೊಪ್ಪೇರು. ಶರವು ರಾಘವೇಂದ್ರ ಶಾಸ್ತ್ರಿ, ಡಾಕ್ಟರ್ ಪಿ ಅನಂತಕೃಷ್ಣ ಭಟ್, ಪುದೆ ಕಾಣಿಕೆ ಮೆರವಣಿಗೆ ಸಮಿತಿದ ಗುರುಕಾರ್ಯರು ಸುಧಾಕರ್ ರಾವ್ ಪೇಜಾವರ ಲೆಪ್ಪೋಲೆ ಬಿಡುಗಡೆದ ಪುರ್ತುಡಿತ್ತೇರು. ತಿಂಗಳಿಗೆ ಸುಮಾರು 15 ಲಕ್ಷ ರೂಪಾಯಿ ಖರ್ಚು ಆ ಒಂದು ಗೋ ಸಂರಕ್ಷಣೆಗೆ ತಿಂಗಳಿಗೆ ನಮಗೆ ಬೇಕು. ಈ ಮೊತ್ತವನ್ನು ಸಂಗ್ರಹಿಸುವ ಒಂದು ಕಾರ್ಯವಾಗಿ ಇಲ್ಲಿಂದ ಸಂಗ್ರಹಗಳನ್ನು ದುಡ್ಡು ವಸ್ತು ರೂಪದಲ್ಲಿ ಸಂಗ್ರಹ ಮಾಡಿ ನಾವು ಮೆರವಣಿಗೆಯಲ್ಲಿ ನಾವು ಇಲ್ಲಿಗೆ ಗೋಶಾಲೆಗೆ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಆರಂಭ ಇವತ್ತು ಮಹಾಗಣಪತಿಯ ಪ್ರಾರ್ಥನೆಯೊಂದಿಗೆ ರಾಘವೇಂದ್ರ ಶಾಸ್ತ್ರಿಗಳು ಮತ್ತು ನಮ್ಮ ಹಿರಿಯರೆಲ್ಲ ಇದು ಮಾಡಿದ್ದೇವೆ. ಈ ಕೆಲಸ ಫಲಪ್ರದ ಆಗಬೇಕು. ನಮ್ಮ ಏನು ಒಂದು ಗುರಿ ಇದೆ, ಕನಿಷ್ಠ 1 ಕೋಟಿ ಹಣ್ಣು ಸಂಗ್ರಹ ಮಾಡಬೇಕೆನ್ನುವಂಥ ಗುರಿ ಆ ಮಹಾಗಣಪತಿಯ ಕೃಪೆಯಿಂದ ಈಗಾಗಲೇ ಶಾಸ್ತ್ರಿಯವರು ಮತ್ತು ಕೊಟ್ಟಾರಿಯವರು ಕೊಟ್ಟಿದ್ದ ಒಂದು ಮೂಲ ನಮಗೆ ನಿಧಿ ಸಿಕ್ಕಿದೆ. ನಮಗೆಲ್ಲರಿಗೂ ಕೂಡ ಧೈರ್ಯ ಮತ್ತು ಪ್ರೋತ್ಸಾಹ ಸಿಕ್ಕಿದೆ. ಮಹಾಗಣಪತಿ ನಮ್ಮ ಪ್ರಾರ್ಥನೆಯನ್ನು ಈಡೇರಿಸಲಿ. ಗೋವನ್ನು ಸಾಕೋದು ಅಷ್ಟು ಸುಲಭ ಅಲ್ಲ. ಅದು ಸಹ ಈಗ ಕಾಲದಲ್ಲಿ ಎಷ್ಟೋ ಜನರಿಗೆ ಮನೆಯಲ್ಲಿ ಅವಕಾಶ ಇಲ್ಲದೆ ಎಲ್ಲ ಅದು ನಿಂತು ಹೋಗಿದೆ. ಆದ್ದರಿಂದ ನಮಗೆ ಹಾಲು ಬೇಕು, ಗೋವಿನ ರಕ್ಷಣೆಯೂ ಬೇಕು. ಹಾಗೂ ನಮ್ಮ ಪುರಾಣದ ಪ್ರಕಾರ ಗೋವು ಅತಿ ಪುಣ್ಯಜೀವಿ, ಎಲ್ಲ ದೇವತೆಗಳು ಅದರಲ್ಲಿದ್ದಾರೆ ಅಂತೇಳಿ ನಮ್ಮ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ನಾವೆಲ್ಲ ಸೇರಿ ಆ ಗೋಗ್ರಾಸದ ಕೆಲಸ, ಹೊರೆಕಾಣಿಯ ಕೆಲಸವನ್ನು ಯಶಸ್ವಿಗೊಳಿಸಲಿಕ್ಕೆ ಜನರು ತನು ಮನ ಧನದಿಂದ ಸಹಾಯ ಮಾಡಿ ಒಗ್ಗಟ್ಟಾಗಿ ಎಲ್ಲ ಸೇರಬೇಕು ಅಂತೇಳಿ ನಮ್ಮ ಕಳಿಕಳಿಯ ವಿನಂತಿ. ಕುಡ್ಲ ತಾಲೂಕು ಬಿಲ್ಲವ ಸಂಘದ ನಿಲಿಟ್ಟು ಅಕ್ಟೋಬರ್ ಆಜಿக்கு ಕುಡ್ಲದ ಮಂಗಳ ಕ್ರೀಡಾಂಗಣಗಳು ಜಿಲ್ಲಾ ಮಟ್ಟದ ಮುಕ್ತ ದಸರಾ ಗೊಬ್ಬದ ಕೂಟ ನಡಪೆರೊಂಡು ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿ ಕೂಟಗೂ ಚಾಲನೆ ಕೊರ್ಪೇರೆಂದು ಸಂಘದ ಗುರುಕಾರ್ಯರು ಜಿತೇಂದ್ರ ಜೆ ಸುವರ್ಣ ಪಂತೇರು. ಕುಡ್ಲ ತಾಲೂಕು ಬಿಲ್ಲವ ಸಂಘದ ಗುರುಕಾರ್ಯರು ಜಿತೇಂದ್ರ ಜೆ ಸುವರ್ಣ ಕುಡ್ಲದ ಪತ್ರಿಕಾ ಭವನಡು ಬುಧವಾರ ಸುದ್ದಿಕೂಟಡು ಪಾತಿರ್ದು ಅಕ್ಟೋಬರ್ ಆಜಿக்கு ಕುಡ್ಲದ ಮಂಗಳ ಕ್ರೀಡಾಂಗಣಡು ಜಿಲ್ಲಾ ಮಟ್ಟದ ಮುಕ್ತ ದಸರಾ ಗೊಬ್ಬದ ಕೂಟ ನಡಪಾಂಡು ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿ ಕೂಟ ಉದಿಪನ ಮಲ್ಪೇರು ಜಾತಿ ಧರ್ಮ ಭೇದ ಇಜ್ಜಂದೆ ಮಾತೆರ್ಲ ಪಾಲ್ದೆತ್ತು ನಂಚ ಈ ಗೊಬ್ಬದ ಕೂಟ ಆಟಣೆ ಮಲ್ತದ ಅಂದ ಪಂಡೇರು. ವಿಧಾನಸಭಾ ಗುರುಕಾರ್ಯರು ಯುಟಿ ಖಾದರ್ ಕಾರ್ಯಕ್ರಮ ಉದಿಪನ ಮಲ್ಪೇರು. ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಬಾವುಟ ಇರಾವೇರು. ಶಾಸಕರು ವೇದವ್ಯಾಸ್ ಕಾಮತ್ ಕಬಡ್ಡಿ ಗೊಬ್ಬುಗೂ ಚಾಲನೆ ಕೊರ್ಪೇರು. ಪಾಕಜನ ನಾಯಕರು ಕಾರ್ಯಕ್ರಮಟು ಪಾಲ್ದೆತ್ತುವಿருந்து ಜಿತೇಂದ್ರ ಜೆ ಸುವರ್ಣ ಪಂಡೇರು, ಪುರುಷೋತ್ತಮ ಪೂಜಾರಿ, ಸುರೇಂದ್ರ ಕೋಟ್ಯನ್, ತುಕಾರಾಮ ಪೂಜಾರಿ, ಸುರೇಶ್ ಪೂಜಾರಿ ಇಂಚ ಪದಾಧಿಕಾರಿಗಳು ಸುದ್ದಿ ಕುಟುಡಿತ್ತೇರು. ಮಂಗಳ ಕ್ರೀಡಾಂಗಣದಲ್ಲಿ ದಸರಾ ಕ್ರೀಡೋತ್ಸವವು ಜರಗಲಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಮುಕ್ತ ದಸರಾ ಕ್ರೀಡೋತ್ಸವ. ಈ ಒಂದು ಕ್ರೀಡಾಕೂಟದಲ್ಲಿ ಕ್ರೀಡಾಪಟುಗಳಿಗೆ ಯಾವುದೇ ಇದಿಲ್ಲ, ಜಾತಿ ಮತ ಭೇದ ಇಲ್ಲದೆ ಮುಕ್ತವಾದಂತಹ ಒಂದು ಕ್ರೀಡೋತ್ಸವವನ್ನು ದಸರಾ ಕ್ರೀಡೋತ್ಸವವನ್ನು ಮಂಗಳೂರು ಸ್ಟೇಡಿಯಂನಲ್ಲಿ ಆದಿತ್ಯವಾರ ನೆರವೇರಿಸಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರದ ಮಾಜಿ ಸಚಿವರು ಸನ್ಮಾನ್ಯ ಹಿರಿಯರಾದಂಥ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಈ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೂ ಕಾರ್ಯಕ್ರಮದ ಕ್ರೀಡಾ ಉದ್ಘಾಟನೆಯನ್ನು ಕರ್ನಾಟಕ ಸರ್ಕಾರದ ವಿಧಾನಸಭೆಯ ಸ್ಪೀಕರ್ ಸನ್ಮಾನ್ಯ ಯುಟಿ ಖಾದರ್ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಧ್ವಜಾರೋಹಣವನ್ನು ನಮ್ಮ ಮಂಗಳೂರು ಲೋಕಸಭಾ ಸದಸ್ಯರಾದಂಥ ಬ್ರಿಜೇಶ್ ಚೌಟ ಅವರು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸಲಿದ್ದಾರೆ. ನಮ್ಮ ಈ ಕ್ಷೇತ್ರದ ಶಾಸಕರಾದಂಥ ವೇದವ್ಯಾಸ್ ಕಾಮತ್ರವರು ಕಬಡ್ಡಿ ಚಾಲನೆಯನ್ನು ಮಾಡಲಿಕ್ಕಿದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪಥಸಂಚಲನ ಕಾರ್ಯಕ್ರಮ ಒಂದು ನಡೀಲಿಕ್ಕಿದೆ. ಬೆಳಿಗ್ಗೆ 8:30 ಗಂಟೆಗೆ ಸರಿಯಾಗಿ ಎಲ್ಲ ಕ್ರೀಡಾಪಟುಗಳಿಗೆ ಪಥಸಂಚಲನ ಕಾರ್ಯಕ್ರಮ ಇದೆ. ಕ್ರೀಡಾಕೂಟವು ಹೈಸ್ಕೂಲ್ ವಿಭಾಗ ಮತ್ತು ಓಪನ್ ಪುರುಷರ ಮತ್ತು ಮಹಿಳೆಯರ ವಿಭಾಗ. ಹೈಸ್ಕೂಲ್ ವಿಭಾಗಕ್ಕೆ ನಾವು ಬೇರೆಯೇ ಪ್ರತ್ಯೇಕವಾಗಿ ಇಟ್ಟಿದ್ದೇವೆ. ಅಥ್ಲೆಟಿಕ್ಸ್ ಇದೆ ಮತ್ತು ಕಬಡ್ಡಿ ಆಟ ಹೈಸ್ಕೂಲ್ ಮಕ್ಕಳಿಗೆ, ಹುಡುಗರಿಗೆ ಮತ್ತು ಹುಡುಗಿಯರಿಗೆ 2 ವಿಭಾಗಕ್ಕೆ ನಾವು ಆಯೋಜನೆ ಮಾಡಿದ್ದೇವೆ. ಮಕ್ಕಳಿಗೆ ಕ್ರೀಡೆಗೆ ಉತ್ತೇಜನ ಕೊಡುವಂಥ ದೃಷ್ಟಿಯಿಂದ, ಅವರಿಗೆ ಪ್ರೋತ್ಸಾಹ ಕೊಡುವ ದೃಷ್ಟಿಯಿಂದ ಈ ಒಂದು ಹೈಸ್ಕೂಲ್ ವಿಭಾಗಕ್ಕೆ ನಾವು ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಇಡಗಿನಿತ ನಮ್ಮ ಕುಳ್ಳ ತುಳು ವಾರ್ತೆಯಲ್ಲಿ ಮುಗಿಂದು ಸೊಲ್ಮೇಲೆ